ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸುಮಿತ್ರಾ. ಇದೀಗ ಹೆಡ್ಲೈನ್ಸ್. ಹೊಳಲಿ ಕ್ಷೇತ್ರಕ್ಕೆ ನಗರಾಭಿವೃದ್ಧಿ ಸಚಿವರ ಭೇಟಿ. ದೇವಾಲಯದ ವತಿಯಿಂದ ಸಚಿವರಿಗೆ ವಿಶೇಷ ಗೌರವ. ಶ್ರೀ ರಾಜರಾಜೇಶ್ವರಿಯ ದರ್ಶನ ಪಡೆದ ಬೈರತಿ ಬಸವರಾಜ್. ರಾಷ್ಟ್ರದಾದ್ಯಂತ ಮಹಿಳಾ ದಿನಾಚರಣೆಯ ಸಂಭ್ರಮ. ಮಹಿಳಾ ದಿನಾಚರಣೆಗೆ ಶುಭ ಕೋರಿದ ಗಣ್ಯರು. ಮಹಿಳಾ ಶಕ್ತಿಗೆ ಸಲ್ಯೂಟ್ ಎಂದ ಪ್ರಧಾನಿ ಮೋದಿ. ಶಾಶ್ವತ ನಿದ್ದೆಗೆ ಜಾರಿದ ಪದಕಗಳ ಸರದಾರ. ಅಸೌಖ್ಯದಿಂದ ಮೃತಪಟ್ಟ ಕಂಬಳ ಕೋಣ ಕುಟ್ಟಿ ಸಾವಿಗೆ ಕಂಬನಿ ಮಿಡಿದ ಕಂಬಳಾಭಿಮಾನಿ.